ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ಮಂಗಳೂರು ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ವೀಕ್ಷಕರು, ಇವತ್ತು ಮಂಗಳೂರು ದಸರಾದಲ್ಲಿ ಏನೆಲ್ಲ ನಡೆಯಿತು, ಅಲ್ಲಿ ಕುದ್ರೋಳಿ ಕ್ಷೇತ್ರದಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಎಲ್ಲವನ್ನು ವೀಕ್ಷಣೆ ಮಾಡ್ಕೊಂಡು ಬರೋಣ. ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರ ಆಶಯದಂತೆ ಈ ವೇದಿಕೆಯ ಮೇಲೆ 3 ಚಟುವಟಿಕೆಗಳಿಗೆ ಇವತ್ತು ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಮೊದಲನೇದಾಗಿ ವಿದ್ಯಾನಿಧಿ, ಎರಡನೇದಾಗಿ ಆರೋಗ್ಯ ನಿಧಿ, ಮೂರನೇದಾಗಿ ಸಾಮಾಜಿಕ ಕಾರ್ಯಕ್ರಮದ ಕುರಿತಾಗಿರುವಂತಹ ನಿಧಿ. ಇಷ್ಟು ವರ್ಷಗಳ ಕಾಲ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಗಳನ್ನು ನಡೆಸಿಕೊಂಡು ಬಂದಿರುವಂತಹ ಶ್ರೀ ಗೋಕರ್ಣನಾಥ ಕ್ಷೇತ್ರ ಈ ಬಾರಿಯಿಂದ ಆರೋಗ್ಯ ನಿಧಿ ಮತ್ತು ವಿದ್ಯಾನಿಧಿ ಮತ್ತು ಸಾಮಾಜಿಕ ನಿಧಿಯನ್ನು ಮಾಡೋದರ ಮೂಲಕ ನಾಡಿನ ಗಮನವನ್ನು ಸೆಳೆಯುತ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ವಿದ್ಯಾನಿಧಿಯನ್ನು ದಾನಿಗಳಾಗಿರುವಂತಹ ಅದಿತಿ ಬಿಲ್ಡರ್ಸ್ನ ಮಾಲಕರಾಗಿರುವಂತಹ ರಂಜನ್ ಉಡುಪಿ ಇವರು ಚೆಕ್ ಮೂಲಕ ತನ್ನ ಕೊಡುಗೆಯನ್ನು ಕ್ಷೇತ್ರದ ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಿಧಿಯನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ಹಲವಾರು ದೇವಸ್ಥಾನಗಳಿಗೆ ಹೋದಾಗ ತುಂಬ ಜನ ಬಂದರೆ ತುಂಬ ಅರ್ಜೆಂಟಲ್ಲಿ ದೇವರ ದರ್ಶನ ಮಾಡಬೇಕು, ಬೇಗ ಕ್ಯೂನಲ್ಲಿ ನಿಂತ್ಕೊಳ್ಬೇಕು, ಮತ್ತು ದೊಡ್ಡ ಕ್ಯೂಗಳಲ್ಲಿ ನಿಂತು ದರ್ಶನ ಮಾಡಿಬಿಟ್ಟು ಆವೇಗದಲ್ಲಿ ಅರ್ಜೆನ್ಸಿನಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಬಂದಂಥ ಜನ ಆ ಒಂದು ಅರ್ಜೆನ್ಸಿ ಆಗಲಿ ಆವೇಗ ಆಗಲಿ ಏನೂ ಇಲ್ಲ, ಮತ್ತು ಯಾವುದು ಕ್ಯೂನೂ ಇಲ್ಲ. ಅಷ್ಟು 10,000 20,000 ಎಷ್ಟು ಸಾವಿರ ಇದೋ ನನಗೆ ಕೌಂಟ್ ಮಾಡೋದಕ್ಕೆ ಗೊತ್ತಿಲ್ಲ. ಅಷ್ಟಿನಲ್ಲಿ ಬಂದರೂ ಕೂಡ ತುಂಬ ತಾಳ್ಮೆಯಿಂದ ತುಂಬ ಆರಾಮಾಗಿ ದೇವರ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ. ಮತ್ತು ಈಗಾಗಲೇ ಹೇಳಿದಾಗೆ ಅವರು ಇಲ್ಲಿಗೆ ಬಂದವರು ದೇವರ ಒಂದು ಆ ಶಕ್ತಿಯನ್ನು, ಅನುಗ್ರಹವನ್ನು ಅನುಭವಿಸದೆ ಹೋಗೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಪ್ರತಿಯೊಬ್ಬರೂ ಕೂಡ ಆ ಅನುಭವವನ್ನು ಪಡೆದೇ ಹೋಗ್ತಾ ಇದ್ದಾರೆ. ನನಗಂತೂ ಅನುಭವ ಆಗಿದೆ ನಾನು ಬಂದಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಫಲಪುಷ್ಪ ಮಾಲಾರ್ಪಣೆ ಮಾಡಿ ಕ್ಷೇತ್ರದ ವತಿಯಿಂದ ಕಿರು ನೆನಪಿನ ಕಾಣಿಕೆ ಹೊತ್ತು ಸನ್ಮಾನ ಮಾಡುವ ಕಾರ್ಯಕ್ರಮ. ಸೃಜನಿ ಜಿಕೆ ಅವರಿಗೆ ಬಿ ಫಾರ್ಮಸಿಯಲ್ಲಿ 8ನೇ ರ್ಯಾಂಕ್ ಪಡೆದ ಸೃಜನಿ ಜಿಕೆ ಅವರನ್ನು ನಾವೆಲ್ಲ ಕರತಾಡನ ಮೂಲಕ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಂಟ್ವಾಳ ತಾಲೂಕಿನ ಕಕ್ಕೆಪದವು LCR ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ರೋಹಿನಾಥ್ ಪಾದೆ ಹಾಗೂ ಬಬಿತಾ ದಂಪತಿಗಳ ಸುಪುತ್ರಿ ಜಯನಿ ರೋಹಿನಾಥ್
ಈ ಬಾರಿಯ SSLC ಪರೀಕ್ಷೆಯಲ್ಲಿ 624 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಜೈನಿ ರೋಹಿನಾಥ್ ಇವರ ತಂದೆ ರೋಹಿನಾಥ್ ಪಾದೆ ಇವರು ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲೆ 3181 ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ಇದರ 2018-19 ಸಾಲಿನ ನಿಯೋಜಿತ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾಗಿರ್ತಾರೆ. ಬಿಲ್ಲವ ಸಮಾಜದ ಪ್ರಥಮ ವ್ಯಕ್ತಿ ರೋಟರಿ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ. ಗ್ರಾಮೀಣ ಪ್ರದೇಶ ಕಕ್ಕೆ ಪದವಿನಲ್ಲಿ LCR ವಿದ್ಯಾಸಂಸ್ಥೆಯ ಸ್ಥಾಪನೆ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅಪ್ಪನಂತೆ ಮಗಳು ಜಯನಿ ರೋಹಿನಾಥ್ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವುದು ಶ್ಲಾಘನೀಯ. ಜಯನಿ ವೈದ್ಯೆ ಆಗಬೇಕೆಂಬ ಅವರ ಕನಸು ನನಸಾಗಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮೂಡಿಬರಲಿ ಎಂದು ಶ್ರೀ ಗೋಕರ್ಣನಾಥ ಕ್ಷೇತ್ರ ವತಿಯಿಂದ ಹಾರೈಸ್ತಾ ಇದ್ದೇವೆ. ಪೂಜಾರಿ ಅವರ ಮಗ, ಅವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಸನ್ಮಾನ ಪಡೆದುಕೊಂಡ ವಿದ್ಯಾರ್ಥಿಗಳು ನಿಲ್ಲಬೇಕು. ದಯವಿಟ್ಟು ಕಲಿಕೆಯಲ್ಲಿ ಉತ್ತಮ ಸಾಧನೆಗಳ ಯುವ ಪ್ರತಿಭೆ ದರ್ಶನ್ ಪಿ ಇವರು ಸಂತ ಎಲೋಸಿಸ್ ಕಾಲೇಜು ವಿದ್ಯಾರ್ಥಿಯಾಗಿದ್ದು 2017ರ PUC ಪರೀಕ್ಷೆಯಲ್ಲಿ 98.83 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಇವರು ವಿದ್ಯಾರ್ಥಿ ಜೀವನದಲ್ಲಿ ಮತ್ತಷ್ಟು ಸಾಧನೆಗಳನ್ನು ಮಾಡಲಿ ಎಂದು ಹಾರೈಸುತ್ತೇವೆ ಶ್ರೀ ಕ್ಷೇತ್ರದ ವತಿಯಿಂದ. ಪೂರ್ಣಾನಂದ H SSLCಯಲ್ಲಿ 625ರಲ್ಲಿ 625 ಅಂಕ ತೆಗೆದು ಜಿಲ್ಲೆಗೆ ರಾಜ್ಯಕ್ಕೆ ಸಾಧನೆ ಮಾಡಿದವರು. ಅವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳು. ಅದೇ ರೀತಿ ಹರೀಶ್ ನೀರ್ಮಾರ್ಗ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾರಣಾಂತಿಕ ಗೇಮ್ ಬ್ಲೂ ವೇಲ್ ನಿಂದ ನೂರಾರು ಮಕ್ಕಳು ಆತ್ಮಹತ್ಯೆಗೈಯುವುದನ್ನು ಮನಗಂಡು ರೈಸ್ ಅಪ್ ಗೇಮ್ ಅನ್ನು ಸಾಮಾಜಿಕ ಒಲಿತಿಗಾಗಿ ರಚಿಸಿದವರು. ಇದರ ಮೂಲ ಉದ್ದೇಶ ಬ್ಲೂ ವೇಲ್ ನಂತಹ ಅಪಾಯಕಾರಿ ಆಟದಿಂದ ಮಕ್ಕಳ ಪರಿವರ್ತನೆಯಾಗಿ ಅವರು ತಮಗೆ ಹಾಗೂ ಸಮಾಜಕ್ಕೆ ಒಳಿತಾಗುವ ಆಟವನ್ನು ಆಡಬೇಕು. ಇದು ಸೆಪ್ಟೆಂಬರ್ 30ಕ್ಕೆ ಎಲ್ಲರಿಗೂ ಲಭ್ಯವಾಗಲಿದೆ. ಇದರ ವಿಶಿಷ್ಟತೆ ಈ ರೀತಿ ಇದೆ. ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯಯಿಸಿ ಆ ಚಿತ್ರವನ್ನು ಕಳುಹಿಸಬೇಕು. ಈ ರೈಸ್ ಅಪ್ ಗೇಮ್ನ ಸ್ಪರ್ಧೆಗಳು ಈ ರೀತಿ ಇದೆ. ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಅಮೂಲ್ಯ ಸಮಯ ವ್ಯಯಿಸಿ ಚಿತ್ರ ಕಳುಹಿಸಬೇಕು. ನಮ್ಮ ಭಾರತದ ಸೈನಿಕರನ್ನು ಹೊಗಳುತ್ತಾ 1 ನಿಮಿಷದ ಸ್ಫೂರ್ತಿದಾಯಕ ವಿಡಿಯೋ ಕಳುಹಿಸಬೇಕು. ಮನೆಯ ಮುಂದೆ 10 ಗಿಡ ನೆಟ್ಟು ಅದರ ಚಿತ್ರ ಕಳುಹಿಸಬೇಕು. ಈ ಆಪ್ ರಚಿಸಿದ್ದು ಅಕ್ಯುಲೇಟ್ ಟೆಕ್ ಸೊಲ್ಯೂಷನ್ಸ್ ಮಾಲಕರಾದ ಹರೀಶ್ ನೀರ್ಮಾರ್ಗ ಹಾಗೂ SPM ಕಾಲೇಜಿನ ಪ್ರೊಫೆಸರ್ ಡಾನ್ ಪ್ರಕಾಶ್. ಹರೀಶ್ ನೀರ್ಮಾರ್ಗ ಇವರು ಕುದ್ರೋಳಿ ಗೋಕರ್ಣನಾಥ.com ವೆಬ್ಸೈಟ್ ಕೂಡ ಡಿಸೈನ್ ಮಾಡಿದರು. ಇವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳು. ಅದೇ ರೀತಿ ಎಲ್ಲರನ್ನೂ ಸನ್ಮಾನಿಸಿದ ಗಣ್ಯರಿಗೂ ಧನ್ಯವಾದಗಳು.
ಜನಾರ್ದನ ಪೂಜಾರಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರು ರಾಜಕೀಯದಲ್ಲೂ ನಿಷ್ಠೆಯಿಂದ ಬಹಳ ಪ್ರಾಮಾಣಿಕತನದಿಂದ ಕೆಲಸ ಮಾಡಿದಂಥ ಜನ. ಅವರು ನಾರಾಯಣ ಗುರುಗಳ ತತ್ವವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಹ ಅವರು ಮಾಡಿಸಲಿಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ. ನಾರಾಯಣ ಗುರುಗಳ ತತ್ವದಂತೆ ವಿದ್ಯಾರ್ಥಿನಿಂದ ಸ್ವತಂತ್ರರಾಗಿರಿ ಎಂಬ ತತ್ವವನ್ನು ಮುಂದಿಟ್ಟುಕೊಂಡು ಈ ಒಂದು ನಿಧಿಯನ್ನು ಸ್ಥಾಪಿಸಿ, ಆರೋಗ್ಯ ನಿಧಿಯನ್ನು ಸ್ಥಾಪಿಸಿ, ಸಾಮಾಜಿಕ ನಿಧಿಯನ್ನು ಸಹ ಸ್ಥಾಪಿಸಿ ಬಹಳ ಒಳ್ಳೆಯ ಕೆಲಸವನ್ನು ದೇವಸ್ಥಾನದ ಮುಖಾಂತರ ಮಾಡುತ್ತಾ ಬಂದಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನವೀಕರಣದ ರೂವಾರಿ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಕನಸಾಗಿತ್ತು. ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಅವರ ನೇತೃತ್ವದಲ್ಲಿ ನಡೆದಿದೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಕ್ಷೇತ್ರದಲ್ಲಿ 4 ಕಲ್ಯಾಣ ಮಂದಿರಗಳಿದ್ದು ಅದರಲ್ಲಿ 1 ಕಲ್ಯಾಣ ಮಂಟಪವನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಟ್ಟಂತ ನಾವು ಫ್ರೀಯಾಗಿ ಈ ಕ್ಷೇತ್ರದ ವತಿಯಿಂದ ಶ್ರೀಯುತ ಜನಾರ್ದನ್ ಪೂಜಾರಿ ಅವರ ಸಲಹೆಯಂತೆ ಕೊಡ್ತಾ ಬರ್ತಾ ಇದ್ದೇವೆ. ಹಾಗೆಯೇ ಈ ಕ್ಷೇತ್ರ 1991ರಿಂದ ನವೀಕರಣಗೊಂಡ ನಂತರ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಬರುವ ಭಕ್ತರಿಗೆ ಹಾಗೆಯೇ ನಮ್ಮ ಅಕ್ಕಪಕ್ಕದ ಶಾಲೆ ಮಕ್ಕಳಿಗೆ ಮಧ್ಯಾಹ್ನದ ಅನ್ನ ಸಂತರ್ಪಣೆಯನ್ನು ಕೂಡ ಕಳೆದ 26 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದು, ಅದರೊಂದಿಗೆ ಈ ಬಾರಿ ನಮ್ಮ ನೆಚ್ಚಿನ ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಕನಸಾಗಿದ್ದ ಈ ಒಂದು ಗೋಕರ್ಣನಾಥ ವಿದ್ಯಾನಿಧಿ, ಗೋಕರ್ಣನಾಥ ಆರೋಗ್ಯ ನಿಧಿ ಹಾಗೂ ಇತರ ಸಮಾಜಮುಖಿಗಳನ್ನು ನಾವು ಈ ಕ್ಷೇತ್ರದಿಂದ ಆರಂಭಿಸಬೇಕೆನ್ನುವುದು ಅವರ ಮಹತ್ವಾಕಾಂಕ್ಷೆ ಆಗಿತ್ತು. ಆ ಪ್ರಕಾರ ಇಂದು ಈ ದಸರಾದ ಶುಭ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಡಳಿತ ಸಮಿತಿಯಿಂದ ಒಂದು ಚಾಲನೆಗೊಳ್ಳಬೇಕು ಅಂತ ಹೇಳಿ ನಾವು ಹಲವಾರು ತಿಂಗಳಿಂದ ಇದರ ಕಾರ್ಯಕ್ರಮವನ್ನು ನಿರೂಪಿಸುತ್ತಿದ್ದೆವು. ಈ ಸಮಯದಲ್ಲಿ ನಮಗೆ ಕ್ಷೇತ್ರದ ಉದಾರಿ ಭಕ್ತಾದಿಗಳಿಂದ ಧನ ಸಹಾಯ ಕೊಡುವಂತಹ ಭರವಸೆಗಳು ಕೂಡ ಸಿಕ್ಕಿದ್ದು, ಆ ಪ್ರಕಾರ ನಾವು ಈ ದಸರಾದ ಶುಭ ಸಂದರ್ಭದಲ್ಲಿ ಇದಕ್ಕೆ ಮುನ್ನಡಿ ಬರೆಯುವಂತಹ ತೀರ್ಮಾನಿಸಿ ಇಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿ ಆದಂತಹ ಒಬ್ಬ ದಕ್ಷ ಅಧಿಕಾರಿಯಾದಂತಹ ಡಾಕ್ಟರ್ KG ಜಗದೀಶ್ ಅವರನ್ನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ಇಂದು ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮಗೆ ಸಹಕಾರ ಕೊಟ್ಟಿರ್ತಾರೆ. ಅವರನ್ನು ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೂ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ನವೀಕರಣದ ಸಮಯದಲ್ಲಿ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರೊಂದಿಗಿದ್ದು ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಕ್ಷೇತ್ರಾಡಳಿತ ಸಮಿತಿಯೊಂದಿಗಿದ್ದು ಕ್ಷೇತ್ರಾಡಳಿತದೊಂದಿಗಿರುವ ನಮ್ಮವರೇ ಆದಂತಹ ನಮ್ಮ ಅಭಿವೃದ್ಧಿ ಸಮಿತಿಯ ಚೇರ್ಮನ್ ಹಾಗೆಯೇ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಬಿ ಜಯಸಿ ಸುವರ್ಣ ಇವರನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕೆಂದು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ನಮ್ಮ ಅಡಿಷನಲ್ DC ಶ್ರೀ ಕುಮಾರ್ ಇವರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು ಹೇಳಿದಂತ ಈ ನಮ್ಮ ಕ್ಷೇತ್ರದ ಸಮಾಜಮುಖಿ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದ್ರೆ ಇದಕ್ಕೆ ದಾನಿಗಳು ಕೂಡ ಅಗತ್ಯ. ಈ ಬಗ್ಗೆ ನಾವು
ಮೊದಲಿಗೆ ನಮ್ಮ ಕ್ಷೇತ್ರದ ಭಕ್ತಾಭಿಮಾನಿಗಳಾದಂತಹ ಶ್ರೀಯುತ ರಂಜನ್ ಕುಮಾರ್, ಇವರು ಉಡುಪಿಯವರು, ಇವರನ್ನು ಹೋಗಿ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ನನ್ನ ಈ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳಿಗೆ ನನ್ನ ಸಹಾಯ ಯಾವಾಗಲೂ ಇದೆ ಅಂತ ಹೇಳಿ ನಮಗೆ ಪ್ರಥಮವಾಗಿ ಒಂದು ಮೊತ್ತವನ್ನು ಕೊಟ್ಟು ಪ್ರೋತ್ಸಾಹಿಸಿದಂತಹ ಶ್ರೀಯುತ ರಂಜನ್ ಕುಮಾರ್, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮಗೆ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೂ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಂಗಳೂರು ದಸರಾದಲ್ಲಿ ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದಸರಾ ಸಂಭ್ರಮ ಹೇಗಿದೆ ಅನ್ನುವಂಥದ್ದು ನೋಡ್ಕೊಂಡ್ಬಂದ್ವಿ. ಅಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ಭರತಾಂಜಲಿ ಅವರಿಂದ ಭರತನಾಟ್ಯ ಅಥವಾ ಇತರ ಸಂಸ್ಥೆಗಳು ಕೂಡ ಇವತ್ತು ದಿನಂಪ್ರತಿ ಭರತನಾಟ್ಯದ ಒಂದು ಸಂಸ್ಥೆಗಳು ಇವತ್ತು ಅವರ ನೃತ್ಯ ವೈಭವವನ್ನು ಇಲ್ಲಿ ಪ್ರಸಾರ ಮಾಡ್ತಾ ಇದೆ.
ಮಂಗಳೂರು ದಸರಾದಲ್ಲಿ ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ದಸರಾದಲ್ಲಿ ಪ್ರತಿನಿತ್ಯ ಸಂಗೀತ ರಸದೌತಣಗಳು ಉಣಬಡಿಸ್ತಾ ಇದ್ದಾರೆ. ಅದರಲ್ಲೂ ನೃತ್ಯ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಪ್ರಿಯವಾದ್ದು. ಈ ಭರತನಾಟ್ಯ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಇಷ್ಟವೂ ಕೂಡ ಹೌದು. ಅದು ಇವತ್ತಿನ ದಿನಗಳಲ್ಲಿ ಕಾಣಸಿಗುತ್ತಂತೂ ಬಹಳಷ್ಟು ಕಡಿಮೆ. ಆದರೆ ಕುದ್ರೋಳಿ ಕ್ಷೇತ್ರದಲ್ಲಿ ದಿನಂಪ್ರತಿ ಭರತನಾಟ್ಯದ ಬಹಳಷ್ಟು ನೃತ್ಯಗಳನ್ನು ನೋಡಬಹುದು. सुरवर वर्षिणि दुर्धर
शैलसुते
Bye.
Magare sare mapa sare sare magare sani dapa mapa gasa pa 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 magare magare mama pa sani da sani da sani da pa gasa sare mapa sani da papa da sa sare ma pa sa ಮಂಗಳೂರು ದಸರಾ ನೋಡ್ಕೊಂಡು ಬಂದ್ವಿ. ಯಾವ ರೀತಿಯಲ್ಲಿ ಇವತ್ತಿನ ದಿನದಲ್ಲೇ ಇವತ್ತು ಮಂಗಳೂರು ದಸರಾದಲ್ಲಿ ಕಾರ್ಯಕ್ರಮಗಳು ಆಯಿತು, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗಿತ್ತು ಅನ್ನುವಂಥದ್ದು ನಾವು ನೋಡ್ಕೊಂಡು ಬಂದ್ವಿ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.